ಮನೆ ಮನೆ ಕಥೆ ಕೇಳಿದ್ದೀರಿ, ಆದರೆ ಮನೆ ಮನೆ ಚರಂಡಿ ಕಥೆ ಕೇಳಿದ್ದೀರಾ? ಈ ಪಟ್ಟಣ ಪಂಚಾಯತ್ ವಾರ್ಡ್ನ ಮನೆ ನಿವಾಸಿಗಳು ತಮ್ಮ ಮನೆಯ ಚರಂಡಿ ದಾಟಲು ಹರಸಾಹಸ ಪಡುತ್ತಿದ್ದಾರೆ. ಇಲ್ಲಿನ ನಿವಾಸಿಗಳ ಗೋಳಿನ ಕಥೆ ಏನು? ಇಲ್ಲಿದೆ ಒಂದು ಡೀಟೇಲ್ ಸ್ಟೋರಿ. ಗಮನಕ್ಕೆ ತರದೆ ಚರಂಡಿ ಅಗೆಯೋ ನೆಪದಲ್ಲಿ ಕೋಟೆಕಾರು ಪಟ್ಟಣ ಪಂಚಾಯತ್ ಸದಸ್ಯರೋರ್ವರು ಮೋರಿಗಳನ್ನೇ ಒಡೆದು ಬಿಸಾಕಿದ್ದು ಮಕ್ಕಳು ವೃದ್ಧರು ಚರಂಡಿ ದಾಟಲು ಬವಣೆ ಪಡುತ್ತಿದ್ದಾರೆ. ಜನರು ಸದಸ್ಯನಲ್ಲಿ ಈ ಬಗ್ಗೆ ಕೇಳಿದ್ರೆ ಆತ ರಾಜಾರೋಷವಾಗಿ ಧಮಕಿ ಹಾಕಿದ್ದಾನೆ. ಅಷ್ಟಕ್ಕೂ ಈ ಘಟನೆ ನಡೆದದ್ದು ಉಳ್ಳಾಲದ ಸಾಯಿನಗರದಲ್ಲಿ. ಕೋಟೆಕಾರು ಪಟ್ಟಣ ಪಂಚಾಯತ್ 11ನೇ ವಾರ್ಡ್ನ ಸದಸ್ಯ ಹರೀಶ್ ರಾವ್ ಚರಂಡಿ ಕಾಮಗಾರಿ ನಡೆಸಲಿಕ್ಕಿದೆ ಎಂದು ಹೇಳಿ ಇಲ್ಲಿನ ಸುಮಾರು 20ಕ್ಕೂ ಹೆಚ್ಚು ಮನೆಯವರು ಸ್ವಂತ ಖರ್ಚಿನಲ್ಲಿ ನಿರ್ಮಿಸಿದ್ದ ಮೋರಿಗಳನ್ನ ಜೆಸಿಬಿಯಲ್ಲಿ ಒಡೆದು ಬಿಸಾಕಿದ್ದಾರೆ. ಅಭಿವೃದ್ಧಿ ಕಾರ್ಯ ಮಾಡುತ್ತಿದ್ದಾರೆಂದು ಸುಮ್ಮನಿದ್ದ ಸ್ಥಳೀಯರು 10 ದಿವಸಗಳಾದರೂ ಕಾಮಗಾರಿಯ ನಡೆಯದ್ದನ್ನ ಕಂಡು ಕೆರಳಿದ್ದಾರೆ. ಚರಂಡಿ ದಾಟಲು ತಾತ್ಕಾಲಿಕ ವ್ಯವಸ್ಥೆಯನ್ನು ಮಾಡಿಲ್ಲ. ಸ್ಥಳೀಯರೇ ಸೆಂಟ್ರಿಂಗ್ ಹಲಗೆಗಳನ್ನ ತಂದು ಚರಂಡಿ ದಾಟಲು ವ್ಯವಸ್ಥೆ ಮಾಡಿದ್ದಾರೆ. ಮನೆ ಮಂದಿ ತಮ್ಮ ವಾಹನಗಳನ್ನ ಮನೆಯೊಳಗೆ ಕೊಂಡೊಯ್ಯಲು ಸಾಧ್ಯವಾಗದೆ ಚರಂಡಿ ದಾಟಲು ಬವಣೆ ಪಡುತ್ತಿದ್ದಾರೆ. ಕಳೆದ ವಾರ ಸುರಿದ ಮಳೆಗೆ ವೃದ್ಧರು ಹಲಗೆಯಲ್ಲಿ ಚರಂಡಿ ದಾಟುತ್ತಿದ್ದ ವೇಳೆ ಬಿದ್ದು ಗಾಯಗೊಂಡಿದ್ದಾರೆ. ಈ ಕಾಮಗಾರಿ ಬಗ್ಗೆ ಪಂಚಾಯತ್ ಅಧಿಕಾರಿಗಳಲ್ಲಿ ಕೇಳಿದ್ದು ಚರಂಡಿ ಅಗೆಯಲು ಯಾವುದೇ ಅನುದಾನ ಟೆಂಡರ್ ಆಗಿಲ್ಲವೆಂದು ಅಧಿಕಾರಿಗಳು ಹೇಳಿದ್ದಾರೆ. ಕೌನ್ಸಿಲರ್ ಹರೀಶ್ ಬಳಿ ಕೇಳಲು ಹೋದ್ರೆ ನಿಮ್ಮನ್ನ ನೋಡಿಕೊಳ್ತೇನೆಂದು ಧಮಕಿ ಹಾಕುತ್ತಿದ್ದಾನೆ. ನಮ್ಮ ಸಮಸ್ಯೆ ಬಗೆಹರಿಸದಿದ್ರೆ ನಾವೆಲ್ಲರೂ ಪಟ್ಟಣ ಪಂಚಾಯತ್ಗೆ ಮುತ್ತಿಗೆ ಹಾಕಿ ಧರಣಿ ನಡೆಸುತ್ತೇವೆಂದು ಆಕ್ರೋಶಗೊಂಡ ಸ್ಥಳೀಯ ನಿವಾಸಿ ಬಿಜು ಜಾರ್ಜ್ ಎಚ್ಚರಿಕೆ ಕೂಡ ನೀಡಿದ್ದಾರೆ. ನಿನ್ನೆ ರಾತ್ರಿಯೂ ಕೌನ್ಸಿಲರ್ ಹರೀಶ್ ಸ್ಥಳಕ್ಕೆ ಬಂದು ಚರಂಡಿ ದಾಟಲು ಹಾಕಿದ್ದ ಸೆಂಟ್ರಿಂಗ್ ಹಲಗೆಗಳನ್ನ ಕೊಂಡೊಯ್ದಿದ್ದು ಮನೆ ಮಂದಿ ಕುರ್ಚಿ ಸ್ಟೂಲ್ ಏಣಿಗಳನ್ನ ಇಟ್ಟು ಚರಂಡಿ ದಾಟುವಂತಹ ಕ್ಲಿಷ್ಟಕರ ಪರಿಸ್ಥಿತಿ ಈಗ ಎದುರಾಗಿದೆ. ಒಟ್ಟಾರೆ ಇಲ್ಲಿನ ವೃದ್ಧರ ಮಕ್ಕಳ ನಿವಾಸಿಗಳ ಗೋಳು ಇಂದು ಮುಗಿಯುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ನಮ್ಮ ಕೌನ್ಸಿಲರ್ ಹರ್ಷರವರೆಂಬುವರು ಏಕಾಏಕಿ ಬರ್ತಾರೆ. 1-2 ದಿನದೊಳಗೆ ಇದರ ಚರಂಡಿ ಕೆಲಸ ಎಲ್ಲ ನಿಮಗೆ ಸ್ಟಾರ್ಟ್ ನಾವು ಮಾಡ್ತೇವೆ, ಅದಕ್ಕೆ ಅನುದಾನ ಆಲ್ರೆಡಿ ರೆಡಿಯಾಗಿದೆ, ಅದರಿಂದ ಅದೆಲ್ಲ ತೆಗಿಸ್ಬೇಕು. ಆಗ ನನ್ನ ಹತ್ರ ಸಹ ಮಾತಾಡಿ, ಆಗ ನಾನು ನಮ್ಮ ಊರಿಗೆ ಒಂದು ಒಳ್ಳೆ ಕೆಲಸ ಅಂತ ಹೇಳಿ ನಾನು ಸಹ ಅದಕ್ಕೆ ಸಪೋರ್ಟ್ ಮಾಡಿದ್ದೆ. ನನಗೆ ನೀವು ಒಳ್ಳೆ ಕೆಲಸ ಮಾಡಿ, ನಮ್ಮ ಊರಿನವರ ಸಪೋರ್ಟ್ ನಿಮ್ಮೊಂದಿಗೆ ಇದ್ದೇವೆ, ಯಾವುದೇ ಏನಾದರೂ ಹೆಚ್ಚು ಕಮ್ಮಿ ಆದರೂ ನಿಮ್ಮೊಟ್ಟಿಗೆ ಇದ್ದೇವೆ ಅಂತೆಲ್ಲ ಹೇಳಿ ಮಾತನಾಡಿ, ಈಗ ಇವರು ಮಾಡಿದಂತ ಹೇಳಿದರೆ ಒಂದು 10 ದಿನ ಕಳೆದರು. ಈ ಕಡೆ ಬರೋದು ಸಹ ಇಲ್ಲ. ಏನಾದರೂ ನಾವು ಫೋನಲ್ಲಿ ವಿಚಾರಿಸಿದರೆ ಇಲ್ಲದ್ರೆ ಮಾತನಾಡಿದರೆ ಒಂದು ಬೇಡವಾದ ಅವಾಚ್ಯ ಶಬ್ದಗಳಿಂದ ಬೈದು ನಿಮ್ಮನ್ನೆಲ್ಲ ನಾವು ನೋಡ್ಕೊಳ್ತೇವೆ, ನಿಮ್ಮ ಕೆಲಸ ಅಷ್ಟು ಮಾಡಿ ಹಾಗೆ ದರ್ಪ ತೋರಿಸಿ ಎಲ್ಲ ಮಾತನಾಡ್ತಾರೆ. ಈಗ ಮೊನ್ನೆ ನಾವು ನೋಡುವಾಗ ಅಲ್ಲಿ ಆ ಹುಷಾರಿಲ್ಲದಂಥ ಒಬ್ಬರು ಹೆಂಗಸು ಕೆಳಗೆ ಬಿದ್ದು, ಅವರ ಮಗ ಹಿಡಿಯಲು ಬಂದಾಗ ಅವನು ಕೆಳಗೆ ಬಿದ್ದು ಗಾಯಗಳಾಗಿವೆ. ಇದೆಲ್ಲ ನಾವು ಕಾಣ್ತಾ ಇದ್ದೇವೆ. ಆದರೆ ಅವರ ಹತ್ರ ಒಂದು ಪರ್ಯಾಯ ವ್ಯವಸ್ಥೆ, ಒಂದು ತಾತ್ಕಾಲಿಕ ವ್ಯವಸ್ಥೆ ಮಾಡಿ ಅಂತ ಹೇಳಿದರು. ಏನು ಸ್ಪಂದಿಸದೆ ನಮಗೆ ಇಂಥ ಒಂದು ತಾಪತ್ರೆ ಅನ್ಯಾಯ ನಮ್ಮ ಊರಿನವರಿಗೆ ಮಾಡಿದ್ದಾರೆ. ಆದ್ದರಿಂದ ಸಮಸ್ಯೆ ಅಂದ್ರೆ ನಮಗೆ ಇಲ್ಲಿ ರೋಡ್ ಮಾಡಿದ್ದಾರೆ ಸರ್. ಸೊ ರೋಡ್ ಮಾಡಿದರೆ ಎಂತ ಮಾಡಿದ್ದಾರೆ ಅಂದ್ರೆ ಹೋಗ್ಲಿಕ್ಕೆ ದಾರಿ ಇಲ್ಲ. ಆಚೆ ಈಚೆದು ಇದು ಒಳ್ಳ ತೆಗೆದು ಗುಂಡಿ ಮಾಡಿ ಬಿಟ್ಟಿದ್ದಾರೆ. ನಮಗೆ ಹೋಗ್ಲಿಕ್ಕೆ ಆಗುದಿಲ್ಲ ಸರ್. ಏನ್ ಮಾಡುದು? ಮನೆಯಿಂದ ಆಚೆ ಹೋಗ್ಲಿಕ್ಕೆ ಆಗುದಿಲ್ಲ, ಈಚೆ ಬರ್ಲಿಕ್ಕೆ ಆಗುದಿಲ್ಲ. ನಾವು ಎಲ್ಲಿಂದ ಹೋಗ್ಬೇಕು ಹೇಳಿ? ಅದು ಯಾರು ತೆಗಿದಾರಂತ ನನಗೆ ವಿಷಯ ಗೊತ್ತಿರ್ಲಿಲ್ಲ. ಆದ್ರೆ ಈಗ ನಾನು ಕೆಲಸದಿಂದ ಬರುವಾಗ ಹೋಗ್ಲಿಕ್ಕೆ ದಾರಿ ಇಲ್ಲ, ಅಷ್ಟೇ. ಹೋಗ್ಲಿಕ್ಕೆ ದಾರಿ ಇದೆ.